ಹಾಯ್ ಹಾಯ್ ಸ್ವಪ್ನಕ್ಕ, ವೆಲ್ಕಮ್ ಟು ಲೈವ್ ನಿಮಗೆ ಮನಸ್ಸಾಂಡಿ ದಾದ ಕಚ್ ಆ ಲ್ಯಾಂಗ್ವೇಜ್ ಚೇಂಜ್ ಬರೋದುಂಡು ಮಾರೆ దాన్ని ಕತ್ತಲಿಗೆ ಬರ್ತೀನಿ ಪಕ್ಕಡೆ ಚಪಾತಿಯಾ ಸ್ವಲ್ಪ ಜರ ಇದು ಚಪಾತಿ ಇದೀನಿ ಪುನಃ ಸಟ್ಟಿಂಗ್ ಚೇಂಜ್ ಮಾಡಿ ಮಲ್ಪನೆ ಸರಿ ಉಂಟು ಬರಪುಂಡಿ దాన్ని సూర్య మూడినే అనసండి చపాతీయా చపాతీది ಯಾವಣ್ಣ ಮಾರೇರೆ ಬಂದಿದ್ದೀನಿ ಫಸ್ಟ್ ಲೈವ್ ಏರು ಅಂದಿ ಏರು ಫಸ್ಟ್ ಲೈವ್ ಬತ್ತು ನಿನ್ನ ಫಸ್ಟ್ ಟೈಮ್ ಬರ್ತನದ ಲೈವ್ ದಾದ ಕಚ್ಪುತ್ತದ ಯು ಲೈವ್ అయితే ఇంగ్లీషులో వరదండి ಕಜಿಪು ಮೊಸರು ಸಕ್ಕರೆ ಚಪಾತಿ ಹೌದೈತಿ ಸಕ್ಕರೆ ಚಪಾತಿ ಮೊಸರುಗೂ ಸಕ್ಕರೆ ಬಾರ್ದು ಚಪಾತಿಯ ಆಹಾ ಅನ್ಪೊಕ್ಕಡೆ ಬಲ್ತೀನಿ ಮುಂಚೆನೆ ಸೂಪರ್ ಆಗುಂಡ ತುಕ ಪಂಡ ಮೊಸರು ಸಕ್ಕರೆ ಚಪಾತಿ ಥ್ಯಾಂಕ್ ಯು ಕಜಪು ಎಗ್ ಚಿಲ್ಲಿ ಟೊಮೆಟೊ ಸಾರ್ಲ ಇದು ಸುಮಾರು ಸಮಯ ಅಂಡಿ ಲೈವ್ ಮಲ್ಪನೆ ಅನ್ಪಕ್ಕಡೆ ಮಲ್ತೀನಿ ಅಲ್ಪ 10 ರೂಪಾಯಿ ಆಯ್ತಂಡ 3 ರೂಪಾಯಿ 7 ರೂಪಾಯಿ ಒಂಜಿ ಕೆತ್ತಿ 7 ಏನು ಮಾಡ ಆಟೆ ಉಂಡು ಅಲ್ಪದ ಲೆಕ್ಕ ಆಯ್ತಾ ಮೇಲಿದ್ದ ಜನರು 3 ಜನ ಬಂದು ಕೆಳಗಿದ್ದು ಒಂದು ಲೈಕ್ ಕೊಟ್ಟು ಹೋಗಿ ಮಾರಿ ಭಯಂಕರ ಡಿಮಾಂಡ ಅಲ್ಪ ಮುಲ್ಪಲಂಚಿನ ಉಲ್ಪಂಡ ಸಾಲೆಡ್ ಪುರ ಕೊರ್ಪೆರತ ಅಂಚ ಮುಲ್ಪಲಾತಿ 340 kg ಮುಲ್ಪಲಾತೆ ಉಂಟು ಒರಿಜಿನಲ್ ತರಕಾರಿ ದಿನ ಫುಲ್ ತರಕಾರಿ ಮುಖ ವಿಶೇಷ ಪುರ ಏರಿಯಾ ತೋರ್ತು ಜಪ್ಪುನೆ ಜಪ್ಪೇರಿಜ್ಜ ಅಂದ್ಯ ಅವು ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆಂಡತ ಅಂಚ ಕೋರಿಗಳ ರೇಟ್ ಜಾಸ್ತಿ ಆಡ ಕೋರಿ ನಿಕ್ಲೆ ಪೆಟ್ರೋಲ್ ಪಾರ್ದು ಗಾಡಿ ಕೋರಿ ಬರ್ತಾರ ಕೋರಿ ಪೂರ ತಿನ್ಪುನ ಕಮ್ಮಿ ಅನ್ಪುಡ ಪನಗ ರೇಟ್ಲ ಕಮ್ಮಿ ಅಪ್ಪ
ಕೊಕ್ಕೋ ಕೋಲಿಯೇ ಜಂಬಕೋಲಿಯೇ. ನಮ್ಮಬೋದು ಪಕ್ಕ ಆಡಿಕೆಲ್ಲ ತಕ್ಲೆ ಸಪೋರ್ಟ್ ಬರ್ಪುನ ಮಾರೆ. ಒಂದು ಮುಲ್ಪದೊಲೆಗೆ ಒಂಜಿ ನರಮಣಿ ಬರ್ಪುಜಿ, ಒಂಜಿ ನರಮಣಿ ಬರ್ಪುಜಿರದ. ಮಕ್ಕಳು ಮಲಗಿದ್ದಾರೆ. ನಾನು ಸ್ವಲ್ಪ ಕೆಲಸ ಇತ್ತು, ಅಡಿಕೆ ಅಡಿಕೆ ಮಲ್ಪಿ. ಚಂದು ಅಕ್ಕ, ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ನೀವು ಸಹ ಫಸ್ಟ್ ಟೈಮ್ ಬಂದದಲ್ಲ ನನ್ನ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಏರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು. ಸಾಂಗಿ ಹೇಳಿದ್ದು ಚಂದ ಸಿಸ್ಟರ್. ಚಂದ ಸಿಸ್ಟರ್ ಪರಿಚಯ ಉಂಟ? ಥ್ಯಾಂಕ್ ಯು. ನಮಸ್ಕಾರ. ಚಂದ ಅಕ್ಕ ಪೋಯಿರಾನು ಎದುರಾಗ್ತ ನಂದರಿಗೆ ಅವ್ರು ಲೈಕ್ಲ ಕೊಡ್ತಿದ್ರು ಮಾರೆ, ಸೀದಾ ಪೋಯಿನೇನೆ. ಓ ಚಂದಕ್ಕ, ಒಂದು ಲೈಕ್ ಆದರೂ ಕೊಡಿ ಮಾರೆ. ಬಲ್ತೀರಿ ಅನ್ನ ಪೋರ್ತುರ್ದು ಬಲ್ತೀರಿ. ಒಂದು ರಾತ್ರಿ ಆಯ್ತು ಕುಲೆ ಅಂದು. ಹೀರು ಕೊಡ್ತಾರೆ, ಆರು ಬಲ್ತೀರಿ, ಆರು ಕೊರ್ಜೀರಿ. ಚಂದಕ್ಕ ಕೊರ್ಜೀರಿ, ಚಂದಕ್ಕ. ಚಂದಿರನೇ ತಕ್ಕೆ ಓಲುಪನಿ ಮೋಡಕ್ಕೆ ಎದ್ದರಿದ್ದನೇ. ಮೂರು ಮಂದಿ ಮೇಲದ್ದೀನಿ, ಕೆಳಗೆ ಬಂದು ಲೈಕ್ ಕೊಡಿ ಮಾರೆ. ಇರತ್ತಾರೆ ವಾಯ್ಸು ಸೂಪರ್ ಅತ್ತ, ಬರ ವಾಯ್ಸಿನ ಸೂಪರ್ ಅನ್ನೋದಿಲ್ಲ. ಎನ್ನ ಮರ್ಯಾದೆ ಬಿಟ್ಟಿರಿ. ಓ ಚಂದಕ್ಕ, ಕೂಕುಲು. ಓ ಚಂದಕ್ಕ, ನೀವೆಂತ ಓಡಿದ ಮಾರೆ? ಇದ್ದೀರಾ? ಒಂದು ಲೈಕ್ ಕೊಡಿ ಮಾರೆ. ಅಲ್ಲಿ 2 ಸಲ ಡಿಸ್ಪ್ಲೇ ಟಚ್ ಮಾಡಿ ಬರ್ತಾರೆ. ಎರಡು ಸಲ ಡಿಸ್ಪ್ಲೇಗೆ ಉಂಟಲ್ಲ, 2 ಸಾವಿರ ಬಡೀರಿ, ನಿಮ್ಮ ಹೆಬ್ಬೆರಳಲ್ಲಿ ಬಡೀರಿ, ಆವಾಗ ಲೈಕ್ ಬರ್ತದೆ. ಡಿಂಗರ ಡಿಗರ ಡಸ್. ಎಂತ ಟ್ರೈ ಇಟ್ ಅಂತ ಮೋನೋ ಚಾನಲ್ ಅವ್ರದ್ದು ಲೈಕ್ ಗೊತ್ತಿಲ್ಲ. ಹೌದು, ಅವ್ರದ್ದು ಮೋನೋ ಚಾನಲ್ ಮಾರೆ, ಲೈಕ್ ಕೊಡ್ಲಿಕ್ಕೆ ಗೊತ್ತಿಲ್ಲಂತೆ ಚಂದಕ್ಕನಿಗೆ. ಬಂದಿದೆ ಬಂತಾಯ್ತಾ? ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು ಚಂದಕ್ಕ? ಊಟ ಆಯ್ತಾ? ಎಂತ ಸಾಂಬಾರು? ನಮ್ಮ ಭಾಷೆ ಕಲಿಬೇಕಲ್ಲ ನಿಮಗೆ. ಊಟ ಆಯ್ತಾ ಅಂದರೆ ಉನಾಸ ಆಯ್ತಾ ಅಂತ ಕೇಳುದು. ಊಟಕ್ಕೆ ಊಟ ಆಯ್ತಾ ಅಂತ. ಉನಸಾಂಡ ದಾತ ಕಚ್ಪು ಪದಾರ್ಥ ಎಂತ ಅಂತ. ಈ ಸ್ವಪ್ನಕ್ಕಿದ್ದಾರಲ್ಲ, ಅವ್ರು ಸಹ ನಮ್ಮ ಊರವರು. ಅವರಿಗೆ ಸಹ ಕನೆಕ್ಟ್ ಆಗಿ. ಅವರು ಮೋನೋ ರಾಣಿ, ವೈಟಿಯಲ್ಲಿ ಭಯಂಕರ ಫೇಮಸ್. ರಾತ್ರಿ ಟೈಮ್ ಆಯಿತು ಇವಾಗ ಲೈವ್. ನಾನು ಸುಮ್ಮನೆ ಮಾಡಿದ್ದು, ನಿದ್ದೆ ಬರೋದಿಲ್ಲ ಮಾರೆ, ಮತ್ತೆಂತ ಮಾಡೋದು. ಯಾರು ಬರುತ್ತಿಲ್ಲಲ್ಲ, ಮತ್ತೆ ಅದಕ್ಕೆ ಮಾಡೋದು. ಜನ ಜಾಸ್ತಿ ಬಂದರೆ ಮಾತಾಡ್ತಾ ಇರಬೇಕಲ್ಲ, ನಾನು ಮಾತಾಡೋದು ಕಮ್ಮಿ. ಹಾಗೆ
ಇದು ಗೋಸ್ಟ್ ಲೈವ್ ಲೈವ್ ಗೋಸ್ಟ್ ಲೈವ್ ಸ್ವಪ್ನಕ್ಕ ಏನ ನೆಟ್ಟು ಒಂದಿಜ್ಜಿ ಅಲ್ಪ ಇಂಜಿನ ಗೊತ್ತುಂಡ ಎನ್ನ ನೆಟ್ಟು ನಿಕ್ಲ್ಡೆ ಇಂದು ತೋಜಾ ಒಂದುಂಡ ಅಲ್ಪ ತಿರ್ತು ತುಲಿ ತೋಜಾ ಒಂದುಂಡ ದಾಲ ತೋಜುಂಡ ಪಾಯಿಂಟ್ ದಾಲ ಸ್ವೀಟ್ ಒಂದು ದಾಲ ತೋಜುಂಡ ಮಲ್ತದೆ ಮಾರೆ ಬತ್ತೊಂದು ಹೆಜ್ಜಿ ಗಿಫ್ಟ್ ತೋಜ್ಜ ಮಲ್ತದೆ ಮಾರೆ ನಮ್ಮ ಮನೆಯವರು ಬೈತಾರೆ. ಎಂತಕ್ಕೆ ಬೈತಾರೆ ನಿಮ್ಮ ಮನೆಯವರು? ಓಪನ್ ಮಲ್ತದೆ ಕಡೆ ಬತ್ ತೋಜ್ಜ ಅವು ಪೋತು ನಾನೈತಿ ಇಲ್ಲಡಿ. ನೀವು ಮಲಗಿ ಚಂದಕ್ಕ ಮಲಗಿ, ನಾನು ಸುಮ್ಮನೆ ಮಾಡಿದ್ದು. ಗೊತ್ತಿದ್ದನರಿಗೆ ಅಂದಿ ಅತ್ತ ಇಪ್ಪೊಡಿತ್ತನ ತಗೊಡೆ ಬತ್ತನಿ ಫೋನ್ ನೆಂಚ ಪಾಡು ಎಲ್ಲ ಬಂದಿಲ್ಲ ಗಿಫ್ಟ್ ಬಾಕ್ಸ್. ಹೌದಾ? ಆ ವೆಂಚ ಬರ್ಪನಂದು ಎಂಕ್ಲ ಗೊತ್ತಿಜ್ಜಿ ಮಾರೆ ಕಡಾಕ್ಲಿ ಬೇತಾಕ್ಲಿ ಕೊರಿಯೆ ಎಂಕ್ ಬರ್ತದಿಜ್ಜಿ. ಐನೆಂಚ ಮಲ್ಪುನ ಮಾರೆ